ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ವಿಟ್ಲ ಬಂಟ್ವಾಳ ತಾಲೂಕಿನ ವಿಟ್ಲ ಭಾಗದ ಪರಿಸರದ ಅನೇಕ ಪ್ರದೇಶಗಳು ಕೂಡ ಈ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಹಾಗಾಗಿ ಇವತ್ತು ನಾವು ಇಡ್ಕಿದು ಈ ಗ್ರಾಮ ಪಂಚಾಯತ್ ಗ್ರಾಮದ ಪರಿಸರದಲ್ಲಿದ್ದೇವೆ. ಸಾಕಷ್ಟು ಮಂದಿ ಇಲ್ಲಿಯೂ ಕೂಡ ಯಾವ ರೀತಿಯಾಗಿ ಮತದಾರರು ಅಭಿಪ್ರಾಯಗಳನ್ನು ನೀಡ್ತಾರೆ, ಯಾವ ಅಭ್ಯರ್ಥಿಯ ಪರ ಅಥವಾ ಒಲವು ಹೆಚ್ಚಾಗಿದೆ ಎನ್ನುವುದನ್ನು ತಿಳಿಯುವಂತಹ ಪ್ರಯತ್ನವನ್ನು ಕೂಡ ನಾವು ಈ ಒಂದು ಗ್ರಾಮಕ್ಕೊಂದು ರೌಂಡ್ ಮುಖಾಂತರ ಮಾಡ್ತಾ ಇದ್ದೇವೆ. ಬನ್ನಿ ಅವರ ಹತ್ರನೇ ಕೇಳ್ಕೊಂಡು ಬರೋಣ. ಎಲ್ಲಿ ತೊಂದರೆ ಇಲ್ಲ, ಕರೆಕ್ಟಾಗಿ ಬರ್ತಾ ಇದ್ದಾರೆ. ಇದನ್ನು ನಮಗೆ ಇದರ ಮಾಹಿತಿ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಈಗ ಬರೋದಾದರೆ ಈಗ ಈ ಕಡೆ ಬಂದದ್ದು BJP ಅವರು ಬಂದಿದ್ದಾರೆ. ನಿನ್ನೆ ಮೊನ್ನೆ 𝐒𝐻𝐿ಗೆ ಬಂದಿದ್ದರು. ಅಲ್ಲಿ ಸಹ ಒಳ್ಳೆ ಮಾತನ್ನು ಇಲ್ಲಿ ಹೋಗಿದ್ದಾರೆ. ಮತ್ತು ಕಾಂಗ್ರೆಸ್ನವರು ಇವತ್ತು ಬಂದಿದ್ದಾರೆ, ಈ ಕಡೆ ಬರಲಿಲ್ಲ. ಒಳಗೆ ನಮ್ಗೆ ಅವ್ರದ್ದು ಏನು ಮಾಹಿತಿ ಸಿಗಲಿಲ್ಲ, ಅದು ಮತ್ತೆ ನೋಡಬೇಕಷ್ಟೇ. ಮತ್ತು ಈ ಕಡೆ ಎಲ್ಲ ಚೆನ್ನಾಗಿ ನಡೀತುಂಟು. ಮತ್ತು ಈ ಸಲ ಯಾರು ಬರ್ಬೋದು ಅಂತ ನಿರೀಕ್ಷೆ? ನಮ್ಮ ಇದರಲ್ಲಿ ಅಶೋಕ್ ರೈ ಅವರಿಗೆ ಅಂತ ನಾವು ಒಂದು ಅಭಿಪ್ರಾಯ ಬರ್ಬೋದಂತ ನಮಗೆ ಒಂದು ಅಭಿಪ್ರಾಯ. ಅಶೋಕ್ ರೈ ಬರಬೇಕು ಅಂದರೆ ಅವರಂದರೆ ನಮಗೆಲ್ಲರಿಗೂ ಒಂದು ಉಪಕಾರ ಆಗಿದೆ. ಆದರೆ ನಮಗೆ ಬರಲಿ ಅಂದರೆ ನಮಗೆ ಏರಿಯಾವರಿಗೆಲ್ಲ ಒಂದು ಉಪಕಾರ ಆಗಿದೆ. ಅದಕ್ಕೋಸ್ಕರ ಅವರನ್ನು ನಾವು ಹೇಳ್ತಾ ಇದ್ದೇವೆ. ಮತ್ತು ಹೇಳಲಿಕ್ಕಾಗೋದಿಲ್ಲ, ರೈಟ್ ಇದೆ. ಏನು ನಿರೀಕ್ಷೆ ಇದೆ ನಿಮಗೆ ಗೆದ್ದು ಬಂದ ನಂತರ? ನಮಗೇನಿಲ್ಲ, ಎಲ್ಲರಿಗೂ ಒಂದು ಉಪಕಾರ ಆಗಬೇಕು. ಏನು ಎಲ್ಲರಿಗೊಂದು ನಷ್ಟ ಆಗೋದು ಅದು ಸಿಗಬೇಕು. ಮುಂದಕ್ಕೆ ಕರೆಕ್ಟಾಗಿ ಇಲ್ಲಿ ಹೋಗಬೇಕು. ಯಾವುದೇ ವಿಷಯದಲ್ಲ, ಅದು ಒಂದು ಗಲಾಟೆ ಆಗಲಿ, ಒಂದು ಸಿಗುವ ಸೌಲಭ್ಯ ಆಗಲಿ, ಎಲ್ಲ ಒಂದು ಕರೆಕ್ಟಾಗಿ ಸಿಗಬೇಕಂತೇಳಿ ನಾವು ಇದು ಹೇಳ್ತೇವೆ. ಅಬ್ಬಾಸ್ ಅಂತ ಉರಿಮಜಲು ತೊಂದರೆ ಇಲ್ಲ. ನಮ್ಮದು ಹಿಂದುತ್ವ ಆಗಲಿ, ಅದರೊಳಗೆ ನಮ್ಮದು ಬಿ ಜೆ ಪಿ. ನಾವು ಮುಂಚೆ ಸಹ BJPಯಲ್ಲಿದ್ದವರೇ, ಹಾಗೆ BJP ನಾವು. ಹೌದು, ಈ ಸಲ ಅರುಣಕುಮಾರ್ ಪುತ್ತಿಲ ಒಂದು BJPಯಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅದು ಓಕೆ, ಅದು ಕ್ಯಾಂಡಿಡೇಟಲ್ಲಿ ಒಳ್ಳೆ ಹಿಂದುತ್ವದೇ ಉಂಟು. ಆದರೂ ಸಹ ನಾವು ಮೋದಿ ಅಲೆಯಿಂದ BJP. ಹೀಗಾಗಿ ಅದು BJPಗೆ ಹಿನ್ನಡೆ ಆಗಲಿಕ್ಕಿಲ್ಲ ಪುತ್ತೂರಿನಲ್ಲಿ. ಅದರೊಳಗೆ ಅವರವರಿಗೆ ಇದು ಮಾಡಬೇಕಷ್ಟೇ. ನಾವು ಹಾಗೆಲ್ಲ, ನಾವು ಮುಂಚೆ BJP ಹಾಗೆ. ಆಶಾ ತಿಮ್ಮಪ್ಪರವರು ಹೇಗೆ ಕ್ಯಾಂಡಿಡೇಟ್ ತೊಂದರೆ ಇಲ್ಲ. ಕ್ಯಾಂಡಿಡೇಟ್ ಅದು ಮೇಲಿಂದ ಬಂದ ನಮ್ಮದು ಇವರದ್ದು ಆಯ್ಕೆ, ಅದು ಅದಕ್ಕೆ ಯಾರು ಏನು ಮಾಡಲಿಕ್ಕಿಲ್ಲ. ನಾವು BJP. ನಿಮ್ಮ ಊರಿಗೆ ಏನು ನಿರೀಕ್ಷೆ ಇದೆ? ಬೇಡಿಕೆಗಳು, ಸಮಸ್ಯೆಗಳೇನಾದರೂ? ಸಮಸ್ಯೆ ಆಗಿಲ್ಲ, ತೊಂದರೆ ಇಲ್ಲ. ನಮಗೆ ಎಂತ ಆಗಲಿಲ್ಲ. ಒಳ್ಳೆ ನಮ್ಮ ಮುಂಚಿನ MLA ಸಹ ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಹಾಗೆ ನಮ್ಮದಿಗೆಲ್ಲ ಪಂಚಾಯತ್ ಎಲ್ಲ ಒಳ್ಳೆ ಇದುಂಟು. ನಮ್ಮ BJP ಏರಿಯಾ ಫುಲ್ಲು. ಅದೀಗಲ್ಲ, ಮುಂಚೆ ನಮ್ಮ ಸ್ವಾಭಿಮಾನಿ ರಾಮ್ ಭಟ್ರು ಇರುವಾಗಲೇ, ಸಣ್ಣದಿರುವಾಗಲೇ ಹಿಂದುತ್ವ ಕಾಶಿ ವಿಶ್ವಣ್ಣ ಅವರು ನಮಗೆ ಸೂಚನೆ ಮುಖ್ಯ. ನಮಗೆ ಉರಿಮಜಲ್ ಅಂದರೆ ಈಗಲ್ಲ, ಅದು 86ರಲ್ಲಿ ಫಸ್ಟ್ ಜನಸಂಘ ಇರುವಾಗಲೇ ರಾಮ್ ಭಟ್ರು ಅವರ ಶಿಷ್ಯ ಆಗಿರುವಂಥ ಕಾಶಿ ವಿಶ್ವಣ್ಣನ ಏರಿಯಾ ನಮ್ಮದು, ರಾಷ್ಟ್ರೀಯ ಸ್ವಯಂ ಸೇವಕದ ಇದೆ. ಮತ್ತು ಈಗ ನಿಜವಾಗಿ ಅಶೋಕರೇ ಯಾರು ನಮ್ಮ BJPಯಲ್ಲಿದ್ದವರೇ ಅದಕ್ಕೆ ಹೋದ ಜನ. ಹಾಗೆಲ್ಲ ಎಲ್ಲ ಮೂರು ಒಂದೇ, ಹಿಂದುತ್ವದಲ್ಲಿ ಮೂರು ಸಹ ಒಂದೇ ಜನ. ಪುತ್ತೂರಿನಲ್ಲಿ ಈ ಸಲ BJPಯ ಒಳಗೊಳಗೆ ಇದು ಒಂದು ರೀತಿಯ ಸ್ಪರ್ಧೆ ಅಂತ ಹೇಳಿ ಅಷ್ಟೇ. ಮೂರರಲ್ಲಿ ಫೈಟ್ ಅಷ್ಟೇ. BJPಯಲ್ಲಿ ಹೋದವರೇ ಅಶೋಕ್ ರೈ, ಪುತ್ತಿಲ ಹಿಂದುತ್ವ, ಆಶಾ ತಿಮ್ಮಪ್ಪ BJP ಅಷ್ಟೇ. ಓಟದು ಉಂಡದು ಒಂದೊಂದು ಎಂಚಾಯಿ ಸರ್ತಿ ಪುತ್ತೂರು ಪುತ್ತಿಲ BJP ಡೌಟು ಪುತ್ತಿಲ ದಾಯಿ ಪುತ್ತಿಲ ಬಿಡು ಮುನೀರ್ ಅಂತ. ಈ ಸಲ ಚುನಾವಣೆ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇಲ್ಲಿ ಅಶೋಕ್ ರೈ ಅವ್ರದ್ದೇ ಟ್ರೆಂಡು. ಅವರು ಶಾಸಕರಾದ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂಚಿನಿಂದಲೇ ಒಳ್ಳೆಯ ಕೆಲಸ. ಚುನಾವಣೆಗೆ ನಿಲ್ಲುವುದರಿಂದ ಮುಂಚೆನೇ ಅವರು ಸಾರ್ವಜನಿಕ ಜೀವನದಲ್ಲಿ ಭಾರಿ ಕೆಲಸ ಮಾಡಿದ್ದಾರೆ. ಶಾಸಕರಾದ ನಂತರ ಅದೇ ರೀತಿ ಮುಂದುವರಿಸ್ಬೋದು ಅವರು? ಶಾಸಕರಾದ ನಂತರ ಅದರಿಂದ ಹೆಚ್ಚು ಭರವಸೆ ಅವರಿಂದ ನಾವು ನಿರೀಕ್ಷೆ ಮಾಡ್ಬೋದು. ಎಲ್ಲಿ ಹೋದ್ರು ಪುತ್ತೂರಲ್ಲಿ ಅಶೋಕ್ ರೈ ನೋಡಲಿಕ್ಕಿಲ್ಲ. ಅವರೊಂದು ಮುಖ್ಯವಾಗಿ ಯಾಕೆ ಅವರು ಅಂತ, ಅವರು ಅಂದರೆ ಈ ಎಲೆಕ್ಷನ್ ನಿಲ್ಲುವುದಕ್ಕಿಂತ ಮುಂಚೆ ಈ ಕೋವಿಡ್ ಸಂದರ್ಭದಲ್ಲೆಲ್ಲ ತುಂಬ ಅನುಕೂಲ ಮಾಡಿದ್ದಾರೆ ಎಲ್ಲರಿಗೆ. ಜಾತಿ ಭೇದ ಯಾವುದು ನೋಡಲಿಲ್ಲ. ಎಲ್ಲ ಜಾತಿಯವರಿಗೂ ಕಿಟ್ ವಿತರಣೆ ಮತ್ತು ಮನೆ ಕಟ್ಟಿಸಿಕೊಡುವಂಥದ್ದು ಎಲ್ಲ ರೀತಿಯಂಥ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಹಲವಾರು ವರ್ಷಗಳಿಂದ. ಈಗ ಅವರು ನಮಗೆ ಅಭ್ಯರ್ಥಿಯಾಗಿ ಸಿಗ್ದದ್ದು ನಮ್ಮ ತುಂಬ ಒಂದು ಹೆಮ್ಮೆ ವಿಚಾರ. ನಮ್ಮ ಪುತ್ತೂರು ಅಂದರೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಬರ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಒಂದು ವೇಳೆ ಅಶೋಕ್ ರೈ ಅವರು ಈಗ ಬೇರೆ ಪಕ್ಷದಿಂದ ಬಂದವರು, ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬೇಜಾರುಗಳಿಂದ ಅವರಿಗೆ ಹಿನ್ನಡೆ ಆಗ್ಬೋದಾ? ಇಲ್ಲ, ಅವರಿಗೆ ಯಾವುದೇ ಹಿನ್ನಡೆ ಆಗೋದಿಲ್ಲ. ಎಲ್ಲರೂ ಒಳ್ಳೆಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಅಶೋಕ್ ರೈಯನ್ನು ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪುತ್ತೂರಲ್ಲಿ ಮಾಡ್ತೀನಿ ಸರ್ತಿ BJP ತುಂಬ ಹಿಂದುತ್ವ ನೆಟ್ಟಿ ಇತ್ತು ಆಗ್ಲೂ ಜನ ಉಂಟೆ ನಾವು
ಕರೆಕ್ಟ್ ಇದ್ದಿ ಜನಕ್ಕೂ ಕ್ಯಾಂಡಿಡೇಟ್ ಯಾವೊಂದು ಅವ ಒಂದು ವಾಟ್ ಟೈಪ್ ದ ಕ್ಯಾಂಡಿಡೇಟ್ ಬೋಡಿತ್ತಾನೆ ಬಿ ಜೆ ಪಿ ಬೋಡ್ತು ನಾನು ಬೋಡೇನೆ ಉಂಟದು ಜೇರು ಪಂಚದ ಈ ಸತಿ ಪುತ್ತಿಲ ಒಂಜಿ ಹೊಸ ಥರದ ಉಂಟದರು ಅವು ಈ ಸತಿ ಅವೇ ಬರ್ತದೆ ಪುತ್ತೂರುಗು ಹಿಂದುತ್ವದವೇ ಕ್ಯಾಂಡಿಡೇಟ್ ಬೋಡಿತ್ತಾನೆ ಅದೇ ಒಂದು ಬೇತೆಲ್ಲ ಯಾವಜಿ ಪಂಡ ಆರು ಒಲ್ಪದಾರು ಆರು ಸುಲಿಯೋದು ಅಲ್ಕೋತ ಬೊಕ್ಕ ಮುಲ್ಪ ಪುತ್ತೂರು ಅಲ್ಕು ನಮಕ್ ಬೋಡೇನೆ ಇದ್ದೆ ಯಾಕೊಳದು ಬೋಡ್ಚಿಂದು ಈಗ ಊರುಡು ಎಂಚ ನಿರೀಕ್ಷೆ ಎಂಚ ಉಂಟು ಈ ಸತಿ ಪುತ್ತಿಲನೆ ಪೂರ ಪುತ್ತಿಲನೆ ಬಿ ಜೆ ಪಿನ ಬಿಡುಪಣೇನೆ ಬಿ ಜೆ ಪಿ ಈ ಸತಿ ಬುರುಕಾನ್ ಈ ವರ್ಷ ಪುಟ್ಟದಕ್ಕ ಈ ವರ್ಷ ಬಿ ಜೆ ಪಿ ಹೊರದಿಂತಾನೆ ಈ ಸತಿ ಬೋರ್ಡ್ ಚಿಂದು ಬಿ ಜೆ ಪಿ ಅಲ್ಲ ಅವು ಬೋರ್ಡ್ ಎಂಕ್ಲೆಗು ಅನ್ನ ಈ ಸತಿ ಒಂಜಿ ಇದನ್ನೇ ಕೊರ್ಕಂದು ಕ್ಯಾಂಡಿಡೇಟ್ ಓಡೋದು ಸರ್ಕಾರವು ಬರು ಸರ್ಕಾರ ಭಾರತನೇ ಬರ್ಡ್ ನಮಕ್ ಬೋರ್ಡೇನೆ ಅಪ್ಪೆ ಅವೇ ಭಾರತ ಮತ್ತೆ ನಾವು ಹಂಚ್ಬತ್ತಿದ್ದೀರಿ ಬರೋಡ ಎಂಚ ಉಂಡು ಈ ಸರ್ತಿ ಒಳ್ಳೆ ಇರುತ್ತೆ ಬಿ ಜೆ ಪಿದ ಸೂರ್ಯ ಸತೀಶ ಅವರ ಗೊತ್ತಿರ್ಬೋದು ಅಷ್ಟು ಸೂರ್ಯ ಸತೀಶ ಓಟರು ಪಂಚಾಯತಿ ಅವರ ಗೆಲ್ತನ ಬಿ ಜೆ ಪಿದ ಆತ ಬುಕ್ಕ ಆತು ನನಗೆ ಆತ ಗೊತ್ತಿದ್ದು ಪಾತ್ರ ಪುತ್ತಿಲ ಬಿ ಜೆ ಪಿ ಆತಿ ಬಿ ಜೆ ಪಿ ರಡ್ಡು ಬಿ ಜೆ ಪಿ ರಾಡ್ ಪುತ್ತಿಲ ಬಿ ಜೆ ಪಿ ನೆರೆದವರ ಐತೆ ಇಂಚೆ ರಡ್ಡ ಅವ ನೆರೆದಾರ ಬಿ ಜೆ ಪಿ ಸೋಲ್ತದು ಅಂಚಿ ಕಾಂಗ್ರೆಸ್ ಬರದ ಕಾಂಗ್ರೆಸ್ ಬರ್ಪುಜಿ ಪುತ್ತಿಲ ಬರ್ಪೇರು ಪ್ರಚಂಡ ಬಹುಮತ ಪುತ್ತಿಲ ಗೆಲ್ಪುವೇರು 100% 100% ಈ ಸರ್ತಿ ಬ್ಯಾಟ್ ಬೀಸಬೇರು ಬ್ಯಾಟ್ ಸಿಕ್ಸರ್ ಹಾಕಬೇರು ಸಿಕ್ಸೇನಾ ಸಿಕ್ಸೆ ಮಾತಾಗಡಿಟ್ಲ ಸಿಕ್ಸೆ ಮಾದಗಡೆ ಸಿಕ್ಸೆ ಎಂಚ ಓ ಪೊಡಿಯವ ತಾವರೆ ಪೊಡಿಯವ ಕೈ ಪೊಡಿಯವ ಕೈಲ ಬರಲಿ ತಾವರಳ್ಳಿ ಪುತ್ತಿಲವರು ಕೈ ಬರಿ ಎಣ್ಣೆ ಅಣ್ಣ ಪುತ್ತಿಲ ಬತ್ತದ ವಾಪಸ್ ಕಟ್ಟುನ ತಾವರೇನದ ತಾವರೇನೆ ಅವ್ರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ಬೇರು ಬಿ ಜೆ ಪಿಗೆ ಬರ್ಬೋದು ಬಿ ಜೆ ಪಿಗೆ ಸಪೋರ್ಟ್ ಬಂದದ್ದು ಅವ್ರು ಗೆಲ್ಬೇರು ಈಗಿನ ಊರಿಗೂ ದಾದ ನಿರೀಕ್ಷೆ ಉಂಟು ಪುತ್ತಿಲಾಡ್ದು ಪುತ್ತಿ ಎಂಕ್ಲೆಗೆ ಹಿಂದುತ್ವ ಹಿಂದೂ ಎಂಕ್ಲೆ ಸಮರ್ಥವಾಯಿನ ನಾಯಕ ಅಂದ್ರೆ ಇಪ್ಪನೇ ಪುತ್ತಿಲೈತೆ ಪುತ್ತೂರು ಬೇತೆ ಸರಿಯಾಯಿನ ನಾಯಕ ಇಜ್ಜರು ಅದಕ್ಕೋಸ್ಕರ ಪುತ್ತಿಲನೆ ಬೋರ್ಡು ವೀಕ್ಷಕರೇ ಕೇಳಿದ್ರಲ್ಲ ಇದು ಇಡ್ಕಿದು ಗ್ರಾಮದ ಈ ಭಾಗದ ಒಂದಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ನೀಡಿರ್ತಕ್ಕಂತಹ ವಿಚಾರ. ಸಾಕಷ್ಟು ಮಂದಿ ನಾವು ಕೂಡ ಇನ್ನೇನು ಚುನಾವಣೆ ಹತ್ತಿರ ಬರುತ್ತಿರುವಂತಹ ಸನ್ನಿಹಿತವಾಗಿರುವುದರಿಂದ ಸಾಕಷ್ಟು ಸಮಯ ಸಾಕಾಗುವುದಿಲ್ಲ. ಇಲ್ಲದಿದ್ದರೆ ಸಾಕಷ್ಟು ಗ್ರಾಮದಲ್ಲಿ ಮತ್ತೆ ಕೂಡ ನಾವು ಮುಂದುವರಿಲಿಕ್ಕೆ ಇತ್ತು, ಪರಿಸರದ ಅನೇಕ ಗ್ರಾಮದ ಜನರು ಮಾತಾಡಿಸಲಿಕ್ಕಿತ್ತು. ಆದರೆ ಒಂದಷ್ಟು ನಾವು ಮೇಲ್ನೋಟದಲ್ಲಿ ನಮಗೆ ಯಾರು ಸಿಕ್ಕಿದ್ದಾರೆ, ಬೇರೆ ಬೇರೆ ವಿಭಾಗದ ಅಂದರೆ ಬೇರೆ ಬೇರೆ ವರ್ಗದ ಜನರನ್ನು ಕೂಡ ಉದ್ಯೋಗ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಜಾತಿ ಮತ ಧರ್ಮದಲ್ಲಿಯೂ ಕೂಡ ವಿವಿಧ ವರ್ಗಗಳ ಜನರನ್ನು ಕೂಡ ಮಾತಾಡಿಸಿದ್ದೇವೆ. ಇವಿಷ್ಟು ಇಡ್ಕಿದು ಪರಿಸರದಲ್ಲಿ ಬರತಕ್ಕಂತಹ ಅಭಿಪ್ರಾಯಗಳಾಗಿದೆ. ಕ್ಯಾಮರಾಮನ್ ಸಮದ್ ಕುರಿಯ ಜೊತೆಗೆ ಉಮೇಶ್ ಮಿತ್ತಡ್ಕ ಮತ್ತು ವಿಶ್ವಕುಮಾರ್, ಈಶ್ವರಮಂಗಲ, ಸುದ್ದಿ ನ್ಯೂಸ್, ಪುತ್ತೂರು. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.